ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆ ಸಾಧಾರಣ ಕಾಲದ 32ನೇ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನವೆಂಬರ್ 10. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಪ್ರಭುವೆ. ಈ ದಿನ ನಾವು ಆಲಿಸುವ ಈ ವಾಕ್ಯವನ್ನು ಗ್ರಹಿಸುವಂತೆ, ಅರ್ಥೈಸುವಂತೆ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. ಈ ಪವಿತ್ರಾತ್ಮರು ವಾಕ್ಯವನ್ನು ಮನನ ಮಾಡಲು, ಅರ್ಥ ಮಾಡಲು ಮತ್ತು ಈ ವಾಕ್ಯದ ಪ್ರಕಾರ ಜೀವಿಸಲು ನಮಗೆ ಸಹಾಯವಾಗಲಿ. ವಿಶೇಷವಾಗಿ ಅನಾರೋಗ್ಯದಲ್ಲಿರುವವರಿಗೂ ಸೌಖ್ಯ ಕೊಡಿರಿ. ನಿಮಗೆ ಸಾಕ್ಷಿಗಳಾಗಿ ಬಾಳುವ ವರವನ್ನು ಕರುಣಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಅರಸರ ಮೊದಲನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 17, ವಾಕ್ಯಗಳು 10-16. ಎಲಿಯನು ಅಲ್ಲಿಂದ ಹೊರಟು ಸರೆಪ್ತಾದ ಊರು ಬಾಗಿಲಿನ ಸಮೀಪಕ್ಕೆ ಬಂದನು. ಸೌದೆ ಕೂಡಿಸುತ್ತಿದ್ದ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕರೆದು, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ಮತ್ತೆ ಆಕೆಯನ್ನು ಕರೆದು, ನೀನು ಬರುವಾಗ ನನಗೆ ಒಂದು ತುಂಡು ರೊಟ್ಟಿಯನ್ನು ಸಹ ತೆಗೆದುಕೊಂಡು ಬಾ ಎಂದನು. ಆಕೆ, ನಿನ್ನ ದೇವರಾದ ಸರ್ವೇಶ್ವರ ನಾಣೆ, ನನ್ನ ಹತ್ತಿರ ರೊಟ್ಟಿ ಇಲ್ಲ. ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಕುಡಿಕೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತು ಬೇರೇನೂ ಇಲ್ಲ. ಈಗ ಸೌದೆ ಆಯ್ದುಕೊಂಡು ಹೋಗಿ ನನಗೂ ನನ್ನ ಮಗನಿಗೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲಿಯನು, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಸರ್ವೇಶ್ವರ ನಿನಗೆ, ನಾನು ನಾಡಿಗೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿ ಇರುವ ಹಿಟ್ಟು ತೀರುವುದಿಲ್ಲ, ಕುಡಿಕೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾರೆ ಎಂದನು. ಆಕೆ ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆಯೂ ಆಕೆಯ ಮನೆಯವರೂ ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಸರ್ವೇಶ್ವರ ಎಲಿಯನ ಮುಖಾಂತರ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಕುಡಿಕೆಯಲ್ಲಿದ್ದ ಎಣ್ಣೆ ಮುಗಿದು ಹೋಗಲಿಲ್ಲ. ಕೀರ್ತನೆ 146. ಶ್ಲೋಕ. ಮನವೇ ವಂದಿಸು ಪ್ರಭುವನು. ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವ ಆತನೇ. ದೊರಕಿಸುವವನು ನ್ಯಾಯ ದಲಿತರಿಗೆ, ಒದಗಿಸುವನು ಆಹಾರ ಹಸಿದವರಿಗೆ, ನೀಡುವನು ಬಿಡುಗಡೆ ಬಂಧಿತರಿಗೆ. ಮನವೇ ವಂದಿಸು ಪ್ರಭುವನು. ಕಣ್ಣನ್ನೀಯುವನು ಪ್ರಭು ಕುರುಡರಿಗೆ, ಉದ್ಧಾರಕನ ಪ್ರಭು ಕುಗ್ಗಿದವರಿಗೆ. ಆತನ ಒಲವಿರುವುದು ಸಾಧು ಸಜ್ಜನರಿಗೆ, ರಕ್ಷಣೆ ನೀಯುವನು ಪ್ರಭು ಪರದೇಶಿಗಳಿಗೆ. ಮನವೇ ವಂದಿಸು ಪ್ರಭುವನು. ಆದರಿಸುವನು ಅನಾಥರನು ವಿಧವೆಯರನು, ನಿರ್ಮೂಲ ಮಾಡುವನು ದುರ್ಜನರ ಮಾರ್ಗವನು. ಪ್ರಭುವೇ ಅರಸನು ಸದಾಕಾಲಕ್ಕೂ, ಸಿಯೋನ್ ನಿನ್ನ ದೇವನಾಳುವನು ತಲತಲಾಂತರಕ್ಕೂ. ಮನವೇ ವಂದಿಸು ಪ್ರಭುವನು. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 9, ವಾಕ್ಯಗಳು 24-28. ಸಹೋದರರೇ, ಕ್ರಿಸ್ತ ಯೇಸು ಪ್ರವೇಶಿಸಿದ್ದು ನೈಜ ದೇವಾಲಯದ ಛಾಯೆಯಂತಿರುವ ಮಾನವ ನಿರ್ಮಿತ ಗರ್ಭಗುಡಿಯನ್ನಲ್ಲ, ನಮ್ಮ ಪರವಾಗಿ ದೇವರ ಸಮ್ಮುಖದಲ್ಲಿ ಉಪಸ್ಥಿತರಾಗಲು ಸಾಕ್ಷಾತ್ ಸ್ವರ್ಗವನ್ನೇ ಅವರು ಪ್ರವೇಶಿಸಿದರು. ಪ್ರಧಾನ ಯಾಜಕನು ಪ್ರತಿ ವರ್ಷವೂ ಪ್ರಾಣಿಗಳ ರಕ್ತವನ್ನು ತೆಗೆದುಕೊಂಡು ಗರ್ಭಗುಡಿಯನ್ನು ಪ್ರವೇಶಿಸುವಂತೆ ಯೇಸು ಪ್ರವೇಶಿಸಲಿಲ್ಲ. ಅವರು ಸ್ವರ್ಗವನ್ನು ಪ್ರವೇಶಿಸಿದ್ದು ಪದೇ ಪದೇ ತಮ್ಮನ್ನು ಸಮರ್ಪಿಸಿಕೊಳ್ಳುವುದಕ್ಕೂ ಅಲ್ಲ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ
ಲೋಕಾದಿಯಿಂದಲೂ ಅವರು ಅನೇಕ ಸಾರಿ ಮರಣ ಯಾತನೆಯನ್ನು ಅನುಭವಿಸಬೇಕಾಗಿ ಬರುತ್ತಿತ್ತು. ಅದಕ್ಕೆ ಬದಲಾಗಿ ಯುಗಾಂತ್ಯವಾದ ಈ ಕಾಲದಲ್ಲಿ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಒಮ್ಮೆಗೆ ತಮ್ಮನ್ನು ತಾವೇ ಬಲಿಯಾಗಿ ಸಮರ್ಪಿಸಿಕೊಳ್ಳಲೆಂದು ಯೇಸು ಪ್ರತ್ಯಕ್ಷರಾದರು. ಪ್ರತಿಯೊಬ್ಬ ಮಾನವನು ಸಾಯುವುದು ಒಂದೇ ಸಾರಿ, ಅನಂತರ ಅವನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು. ಹಾಗೆಯೇ ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಅವರು ಮತ್ತೆ ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು. ಘೋಷಣೆ: ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ನೀವು ಸಹ ಸಿದ್ಧರಾಗಿರಿ, ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು. ಅಲ್ಲೆಲುಯ್ಯ. ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 12, ವಾಕ್ಯಗಳು 38-44. ಜನ ಸಮೂಹವು ಸಂತಸ ಚಿತ್ತದಿಂದ ಯೇಸು ಸ್ವಾಮಿಯ ಮಾತುಗಳನ್ನು ಆಲಿಸುತ್ತಿತ್ತು. ಯೇಸು ತಮ್ಮ ಉಪದೇಶವನ್ನು ಮುಂದುವರಿಸುತ್ತಾ ಧರ್ಮಶಾಸ್ತ್ರಿಗಳ ಬಗ್ಗೆ ಎಚ್ಚರಿಕೆ: ಅವರು ನಿಲುವಂಗಿಗಳನ್ನು ಧರಿಸಿಕೊಂಡು ತಿರುಗಾಡುತ್ತಾರೆ, ಪೇಟೆ ಬೀದಿಗಳಲ್ಲಿ ವಂದನೋಪಚಾರಗಳನ್ನು, ಪ್ರಾರ್ಥನಾ ಮಂದಿರಗಳಲ್ಲಿ ಉನ್ನತ ಆಸನಗಳನ್ನು, ಔತಣ ಸಮಾರಂಭಗಳಲ್ಲಿ ಶ್ರೇಷ್ಠ ಸ್ಥಾನಗಳನ್ನು ಅಪೇಕ್ಷಿಸುತ್ತಾರೆ. ವಿಧವೆಯರ ಮನೆ ಮಾರುಗಳನ್ನು ದೋಚಿಕೊಳ್ಳುವ ಈ ಜನ ನಟನೆಗಾಗಿ ದೀರ್ಘವಾಗಿ ಜಪತಪಗಳನ್ನು ಮಾಡುತ್ತಾರೆ. ಇವರನ್ನು ದೇವರು ಬಹಳ ಕಠಿಣವಾದ ದಂಡನೆಗೆ ಗುರಿಪಡಿಸುವರು ಎಂದರು. ಯೇಸುಸ್ವಾಮಿ ದೇವಾಲಯದಲ್ಲಿ ಕಾಣಿಕೆ ಪೆಟ್ಟಿಗೆಗಳಿಗೆ ಎದುರಾಗಿ ಕುಳಿತಿದ್ದರು. ಜನರು ಅದರಲ್ಲಿ ಹಣ ಹಾಕುವ ರೀತಿ ಅವರ ಕಣ್ಣಿಗೆ ಬಿತ್ತು. ಧನವಂತರನೇಕರು ಹೆಚ್ಚು ಹೆಚ್ಚು ಹಣವನ್ನು ಹಾಕುತ್ತಿದ್ದರು. ಅಷ್ಟರಲ್ಲಿ ಬಡ ವಿಧವೆಯೊಬ್ಬಳು ಅಲ್ಲಿಗೆ ಬಂದಳು. ತಾಮ್ರದ ಚಿಕ್ಕ ನಾಣ್ಯಗಳೆರಡನ್ನು ಕಾಣಿಕೆಯಾಗಿ ಹಾಕಿದಳು. ಆಗ ಯೇಸು ತಮ್ಮ ಶಿಷ್ಯರನ್ನು ಕರೆದು, ಕಾಣಿಕೆ ಪೆಟ್ಟಿಗೆಯಲ್ಲಿ ಹಣ ಹಾಕಿದ ಎಲ್ಲರಿಗಿಂತಲೂ ಈ ವಿಧವೆ ಹೆಚ್ಚಾಗಿ ಅರ್ಪಿಸಿದಳು ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಇವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇತ್ತರು. ಈಕೆಯಾದರೂ ತನ್ನ ಕಡು ಬಡತನದಲ್ಲೂ ತನ್ನಲ್ಲಿ ಇದ್ದುದೆಲ್ಲವನ್ನು ಅರ್ಪಿಸಿದಳು, ತನ್ನ ಜೀವನಾಧಾರವನ್ನೇ ಕೊಟ್ಟು ಬಿಟ್ಟಳು ಎಂದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ವಾಚನಗಳು ಕೊಡುವುದರ ಬಗ್ಗೆ ನಮಗೆ ಜ್ಞಾನವನ್ನು ನೀಡುತ್ತವೆ. ಕೊಡಬೇಕು, ಹೇಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು, ಏನೇ ಕೊಟ್ಟರೂ ಕೂಡ ಪ್ರೀತಿಯಿಂದ ಕೊಡು. ದೇವರ ಪ್ರೀತಿಯಿಂದ, ಪರರ ಪ್ರೀತಿಯಿಂದ ಆ ಸೇವೆಯನ್ನು ನೀನು ಮಾಡು. ನೋಡಿ, ಮೊದಲನೇ ವಾಚನ ನಾವು ಓದಿದೆವು ಅರಸರ ಗ್ರಂಥದಿಂದ. ಎಲಿಯ ಪ್ರವಾದಿ, ಆತ ಸರ್ವೇಶ್ವರನ ಆಜ್ಞೆಯಂತೆ ತನ್ನ ಸೇವಾ ಕಾರ್ಯಕ್ಕೆ ಹೋಗ್ತಾ ಇರ್ತಾನೆ. ಅವನು ಪ್ರವೇಶದ್ವಾರ ಪ್ರವೇಶಿಸುತ್ತಾನೆ ಆ ಊರಿನಲ್ಲಿ. ಅಲ್ಲಿ ಒಬ್ಬಳು ವಿಧವೆಯೊಬ್ಬಳು ಕಟ್ಟಿಗೆಗಳನ್ನು ಹೆಕ್ತಿದ್ಲು. ಯಾಕೆ? ನಮ್ಗೆ ಗೊತ್ತು, ಹಿಂದಿನ ಕಾಲದಲ್ಲಿ ಅಲ್ಲಿ ಸಿಕ್ಕ ಕಟ್ಟಿಗೆಗಳನ್ನು ಹೆಕ್ಕಿ ತಂದು ಬೆಂಕಿ ಮಾಡಿ ರೊಟ್ಟಿಗಳನ್ನು ಸುಡ್ತಿದ್ರು. ಈಗಿನ ಕಾಲದಲ್ಲಿ ಗ್ಯಾಸು ಮತ್ತು ಇನ್ನೊಂದೇನೋ ಬಂದ್ಬಿಟ್ಟಿದೆ, ಫೈರ್ಲೆಸ್ ಕುಕ್ಕಿಂಗ್ ಕೂಡ ಬಂದ್ಬಿಟ್ಟಿದೆ. ಆವಾಗ ಅಲ್ಲ. ಈ ವಿಧವೆ ನಿರಾಶೆಯಲ್ಲಿದ್ಲು. ಯಾಕೆ ಅಂದ್ರೆ ನೋಡಿ, ದೇವರು ಯಾವಾಗ ಭರವಸೆ ಕಳ್ಕೊಳ್ತೀವಿ ಆವಾಗ ದೇವರು ಬರ್ತಾರೆ. ಜುಬಿಲಿಯ ನಮ್ಮ ಧ್ಯೇಯ ಅಥವಾ ಒಂದು ಥೀಮ್ ಭರವಸೆಯ ಯಾತ್ರಾರ್ಥಿಗಳು. 2025 ವರ್ಷ ಆಯಿತು. ನಮ್ಮ ಭರವಸೆ ಇನ್ನೂ ಕುಂದಿ ಹೋಗಲಿಲ್ಲ, ಕಳೆಗುಂದಲಿಲ್ಲ. ಏಕೆಂದರೆ ಯೇಸು ನಮ್ಮ ರಕ್ಷಕ, ಈ ಲೋಕದಲ್ಲಿ ಅವರು ಜನಿಸಿ ಬಂದರು. ಅದರಿಂದ ಆತ್ಮೀಯರೇ, ಈ ವಿಧವೆ ಅಲ್ಲಿ ಕಟ್ಟಿಗೆಗಳನ್ನು ಹೆಕ್ಕುತ್ತಿರುವಾಗ ಎಲಿಯ ಹೇಳ್ತಾನೆ, ನನಗೆ ಕುಡಿಯಲು ಸ್ವಲ್ಪ ನೀರು ಒಂದು ತಂಬಿಗೆಯಲ್ಲಿ ತಗೊಂಡ್ಬಾ.
ಯೇಸು ಸ್ವಾಮಿ ಏನು ಹೇಳಿದ್ರು, ಒಂದು ಲೋಟ ನೀರು ಕೊಟ್ಟರು ಅದರ ಪ್ರತಿಫಲ ಬರುತ್ತೆ ಅಂತೇಳಿ. ಆಕೆ ಯೋಚನೆ ಮಾಡಿದ್ಲು, ಯಾಕೆಂದ್ರೆ ಆಕೆ ಈ ಪ್ರವಾದಿಗಳನ್ನು ನೋಡುವಾಗ ಆಕೆಗೆ ಗೊತ್ತಾಯಿತು. ಅದಕ್ಕೆ ಆಕೆ ಹೋದ್ಲು, ನೀರು ಕೊಡೋಣ ಅಂತೇಳಿ ಯೋಚನೆ ಮಾಡಿ ಮೊದಲು ಆಕೆ ತನ್ನ ಮನೆಗೆ ಹೋಗುವಾಗ ಆತ ಹೇಳ್ತಾನೆ, ನೀರಿನೊಂದಿಗೆ ನೀನೇನು ತಗೊಂಡು ಬರಬೇಕು, ಒಂದು ತುಂಡು ರೊಟ್ಟಿ ಸಹ ತೆಗೆದುಕೊಂಡು ಬಾ. ಎಲಿಯ ಪಾಪ ತುಂಬಾ ನಡೆದುಕೊಂಡು ಬಂದಿರಬಹುದು, ಅವನಿಗೆ ಹಸಿವಾಯಿತು, ಅಥವಾ ಆ ಮಹಿಳೆಯನ್ನು ಪರೀಕ್ಷೆ ಮಾಡುವುದಕ್ಕೆ ಅಥವಾ ದೇವರ ಒಂದು ಕೃಪೆ ಅವರಲ್ಲಿ ಕೆಲಸ ಮಾಡುವುದಕ್ಕೆ ಹೇಳಿದ್ದಿರಬಹುದು. ಆಗ ಆಕೆ ಹೇಳ್ತಾರೆ, ನಿನ್ನ ದೇವರಾದ ಸರ್ವೇಶ್ವರನ ಆಣೆ ಇರಬಹುದು. ಆಕೆ ಒಂದು ಯಹೂದ್ಯ ಮಹಿಳೆ, ಸರ್ವೇಶ್ವರನ ಬಗ್ಗೆ ಬಹಳ ಪ್ರೀತಿಯುದ್ದ ಮಹಿಳೆ, ಪ್ರಾರ್ಥನಾಭರಿತ ಮಹಿಳೆ, ಬಡ ಇರಬಹುದು, ವಿಧವೆಯಾಗಿದ್ದಿರಬಹುದು, ಕಷ್ಟದಲ್ಲಿದ್ದಿರಬಹುದು. ಅದಕ್ಕಾಗಿ ನಿನ್ನ ದೇವರಾದ ಸರ್ವೇಶ್ವರನ ಆಣೆ, ನನ್ನ ಹತ್ತಿರ ರೊಟ್ಟಿ ಇಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಕುಡಿಕೆಯಲ್ಲಿ ಸ್ವಲ್ಪ ಎಣ್ಣೆ, ಇದರ ಹೊರತು ಬೇರೆ ಏನೂ ಇಲ್ಲ. ನಾನೇನು ಮಾಡಿದ್ದೀನಿ, ಸೌದೆ ಆಯ್ದುಕೊಂಡು ಹೋಗಿ ರೊಟ್ಟಿ ಮಾಡ್ತೀನಿ, ಅದು ತಿಂದ ಮೇಲೆ ನಾನು ನನ್ನ ಮಗ ಸಾಯಬೇಕೆ ಹೊರತು ಬೇರೆ ದಾರಿ ಇಲ್ಲ. ವೇರ್ ದೇರ್ ಇಸ್ ನೋ ವೇ ಐ ವಿಲ್ ಮೇಕ್ ಯು ದ ವೇ. ನಿಮಗೆ ನಾನು ದಾರಿ ಮಾಡ್ತೀನಿ. ಯೇಸುವೆ ದಾರಿಯಾಗಿ ಬಂದರು, ಹಾದಿಯಾಗಿ ಬಂದರು, ಮಾರ್ಗವಾಗಿ ಬಂದರು. ಅದಕ್ಕೆ ಎಲಿಯ ಹೇಳ್ತಾನೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಒಬೇ ದ ವರ್ಡ್ಸ್ ಆಫ್ ದ ಪ್ರಾಫಿಟ್. ದೇವರ ಮಾತುಗಳು, ಪ್ರವಾದಿಯ ಮಾತುಗಳು, ವಿಧೇಯನಾಗು. ತಾಯಿ ಮರಿಯಮ್ಮ ವಿಧೇಯರಾದರು, ದೇವರು ಆಕೆಯನ್ನು ಉನ್ನತಿಗೆ ಏರಿಸಿದರು. ಮೊದಲು ನೀನು ಹೋಗಿ ನನಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನ್ನ ಮಗನಿಗೂ ನಿನಗೂ ಮಾಡಿಕೋ. ಇಸ್ರಾಯೇಲರ ದೇವರಾದ ಸರ್ವೇಶ್ವರ ನಿನಗೆ ಹೇಳ್ತಾರೆ, ನಾನು ನಾಡಿಗೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಕುಡಿಕೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ 5,000 ಜನರಿಗೆ ಉಣಬಡಿಸಿದ ಯೇಸು. ನೋಡಿ ಹೇಗೆ ದೇವರ ಶಕ್ತಿ, ಸರ್ವೇಶ್ವರನ ಶಕ್ತಿ, ದ ಫಾದರ್ ಹಾರ್ಟ್ ಆಫ್ ಗಾಡ್, ದೇವರ ಹೃದಯ, ಆ ಹೃದಯ ಪ್ರೀತಿ ಭರಿತ ಹೃದಯ, ದಯೆಯ ಹೃದಯ. ಸೊ ಆಕೆ ಹೇಳಿದಂತೆ ಮಾಡಲು, ಶಿ ಒಬೇಡ್ ದ ವರ್ಡ್ ಆಫ್ ದ ಪ್ರಾಫೆಟ್. ನೋಡಿ, ನಾವು ದೇವರು ಹೇಳಿದಂತೆ ಮಾಡಬೇಕು, ದೇವರ ಹಾದಿಯಲ್ಲಿ ನಾವು ಜೀವಿಸಬೇಕು, ನಮ್ಮ ಹಾದಿಯಲ್ಲಿ ಅಲ್ಲ. ಆಕೆಯು ಮನೆಯವರು ಎಲಿಯನು ಅನೇಕ ದಿವಸಗಳವರೆಗೂ ಊಟ ಮಾಡಿದರು. ನೋಡಿ, ಅದ್ಭುತ, ಎಂಥ ಶ್ರೇಷ್ಠ ಅದ್ಭುತ ದೇವರು ಮಾಡಿದರು. ಅನುದಿನದ ಆಹಾರ ನೀಡಿರಿ ದೇವ, ಸುಮ್ಮನೆ ಪ್ರಾರ್ಥಿಸೋಲ್ಲ. ಒಂದೇ ಒಂದು ಮಾತು ನುಡೀರಿ, ನಾನು ಸ್ವಸ್ಥನಾಗನ್ನು ಸುಮ್ಮನೆ ಮಾತನಾಡೋದು, ನನ್ನ ಮನೆಯೊಳಗಡೆ ಬರೋದು ಅರ್ಹನಲ್ಲ. ಹೌದು, ಸರ್ವೇಶ್ವರ ಎಲಿಯನ ಮುಖಾಂತರ ಹೇಳಿದಂತೆ ಮಡಕೆಯಲ್ಲಿರುವ ಹಿಟ್ಟು ತೀರಲಿಲ್ಲ, ಕುಡಿಕೆಯಲ್ಲಿದ್ದ ಎಣ್ಣೆ ಮುಗಿಯಲಿಲ್ಲ. ದೇವರು ಆ ಕುಟುಂಬವನ್ನು ಆಶೀರ್ವದಿಸಿದರು, ದೇವರು ಆ ಕುಟುಂಬಕ್ಕೆ ಒದಗಿಸಿಕೊಟ್ಟರು. ನಮ್ಮ ದೇವರು ಒದಗಿಸಿಕೊಡುವ ದೇವರು. ಆದ್ದರಿಂದ ಭಯಪಡುವುದು ಬೇಡ. ಎರಡನೇದಾಗಿ ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ಮನವೇ ವಂದಿಸು, ಏಕೆಂದರೆ ದೇವರು ಕೊಟ್ಟ ವಾಗ್ದಾನಗಳಿಗೆ ಅವರು ಮಾತು ತಪ್ಪುವುದಿಲ್ಲ, ಅದನ್ನು ನೆರವೇರಿಸಿ ತೀರುತ್ತಾರೆ. ನ್ಯಾಯ ದೊರಕಿಸಿಕೊಡುತ್ತಾರೆ, ಕುರುಡರಿಗೆ ದೃಷ್ಟಿಯನ್ನು ನೀಡುತ್ತಾರೆ, ಅನಾಥರನ್ನು, ವಿಧವೆಯರನ್ನು, ದಲಿತರನ್ನು ರಕ್ಷಿಸ್ತಾರೆ. ಅವರು ಶಿಕ್ಷಿಸುವ ದೇವರು ಅಲ್ಲ, ಪ್ರೀತಿಸುವ ದೇವರು, ರಕ್ಷಿಸುವ ದೇವರು. ಎರಡನೇ ವಾಚನದಲ್ಲಿ ನಾವು ನೋಡ್ತೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆ, ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡ್ರು. ಮತ್ತೆ ಮತ್ತೆ ಅವರು ಶಿಲುಬೆಯಲ್ಲಿ ಸಾಯೋಲ್ಲ, ಮತ್ತೆ ಮತ್ತೆ ಅವರು ಹುಟ್ಟಿ ಬರೋಲ್ಲ, ಅವತಾರ ಅಲ್ಲ. ಆದ್ದರಿಂದ ಇದು ಪುನರುತ್ಥಾನ, ಇದು ದೇವರು ನಿಯೋಜಿಸಿದ ಸಂರಕ್ಷಣಾ ಯೋಜನೆ. ಅದು ಹೇಗೆ, ಯಾಕೆ ಎಂಬುದಾಗಿ ಎರಡನೇ ವಾಚನದಲ್ಲಿ ನಾವು ಸವಿಸ್ತಾರವಾಗಿ ಆಲಿಸಿದೆವು. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆ ಇಟ್ಟುಕೊಂಡವರಿಗೆ ಜೀವೋದ್ಧಾರ ಇದೆ. ನಾವು ಭರವಸೆ ಕಳೆದುಕೊಳ್ಳದೆ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆ ಇಟ್ಟುಕೊಂಡು ಬಾಳುವವರಾಗಿದ್ದೀವಿ. ಮೂರನೇದಾಗಿ ಇವತ್ತಿನ ಶುಭ ಸಂದೇಶವನ್ನು ನೋಡುವಾಗ ಯೇಸು ಸ್ವಾಮಿಲಿ 2 ವಿಷಯಗಳನ್ನು ಹೇಳ್ತಾರೆ. ಮೊದಲ ವಿಷಯ, ಧರ್ಮಶಾಸ್ತ್ರಿಗಳ ಬಗ್ಗೆ ಎಚ್ಚರಿಕೆ. ಏಕೆಂದರೆ ಅವರು ನಿಲುವಂಗಿಗಳನ್ನು, ಅಂದರೆ ಅವರು ತುಂಬಾ ತೋರಿಕೆಗಾಗಿ ತುಂಬಾ ಮಾಡ್ತಾ ಇದ್ದಾರೆ. ನಿಲುವಂಗಿಗಳು ಧರಿಸಿಕೊಂಡು ತಿರುಗಾಡ್ತಾರೆ, ಪೇಟೆ ಬೀದಿಗಳಲ್ಲಿ ವಂದನೋಪಚಾರಗಳನ್ನು, ಪ್ರಾರ್ಥನಾ ಮಂದಿರಗಳಲ್ಲಿ ಉನ್ನತ ಆಸನಗಳನ್ನು, ಔತಣ ಸಮಾರಂಭಗಳಲ್ಲಿ ಶ್ರೇಷ್ಠ ಸ್ಥಾನಗಳನ್ನು ಅವರು ಅಪೇಕ್ಷಿಸುತ್ತಾರೆ. ಅವರ ಅಪೇಕ್ಷೆ ಆ ರೀತಿಯಾಗಿರುತ್ತೆ. ದೇ ಆರ್ ಎಂಬಿಷಿಯಸ್.
ಮತ್ತು ಅವರು ತೋರ್ಪಡಿಕೆ, ಇದೊಂದು ನಾಟಕ, ಕಪಟತನದಿಂದ ಅವರು ತುಂಬಿದ್ದನ್ನು ಯೇಸು ಖಂಡಿಸ್ತಾರೆ. ಯಾವುದೇ ನೀವು ಆಧ್ಯಾತ್ಮಿಕತೆ ಕಪಟತನದಿಂದ ತುಂಬಿರಬಾರ್ದು. ಅದಕ್ಕೆ ಅವರು ಹೇಳ್ತಾರೆ ನೋಡ್ರಿ, ವಿಧವೆಯರ ಮನೆ ಮಾರುಗಳನ್ನು ದೋಚಿಕೊಳ್ಳುವ, ಅಂದ್ರೆ ಮುಂದೊಂದು ಹಿಂದೊಂದು ಜೀವಿಸುವ, ತಮ್ಮ ಆಧ್ಯಾತ್ಮಿಕತೆಯನ್ನೇ ಮಾರಿಕೊಂಡಿರುವ, ತಮ್ಮೊಳಗಡಿರುವ ದೇವರನ್ನೇ ನಿರ್ನಾಮ ಮಾಡಿಕೊಂಡು ಜೀವಂತ ಸಮಾಧಿಗಳಾಗಿ ಜೀವಿಸುವ ಇಂಥ ವ್ಯಕ್ತಿಗಳು ಮಾಡುವುದು ಅನಾಚಾರ, ದುರಾಚಾರ. ಅದರ ಹೊರಗಡೆ ಮಾತ್ರ ಸದಾಚಾರ ತರ ತೋರಿಸ್ತಾರೆ. ಖಂಡಿತ ಅಲ್ಲ, ದೇವರಿಗೆಲ್ಲ ಗೊತ್ತಿದೆ. ಅದಕ್ಕೆ ಬೈಬಲ್ ಗ್ರಂಥ ಹೇಳುತ್ತೆ, ಈ ಜನ ನಟನೆಗಾಗಿ ದೀರ್ಘವಾಗಿ ಜಪತಪಗಳನ್ನು ಮಾಡುತ್ತಾರೆ. ನಾವು ಏನೇ ಮಾಡ್ತೀವಿ ನಟನೆಗಾಗಿ ಮಾಡುವುದು ಬೇಡ. ಒಂದಲ್ಲ ಒಂದು ದಿನ ನನ್ನ ನಿನ್ನ ನಟನೆ ರಟ್ಟಾಗದ ಗುಟ್ಟಿಲ್ಲ ಅರಿಯೋ ಮನಜ, ದೇವರು ಹೊರ ಹಾಕ್ತಾರೆ. ಆದ್ದರಿಂದ ನಾವು ಸಂಪೂರ್ಣ ಪ್ರೀತಿಯಿಂದ, ಸಂಪೂರ್ಣ ಮನಸ್ಸು, ಹೃದಯದಿಂದ ದೇವರನ್ನು ಆರಾಧಿಸಬೇಕು. ಮತ್ತು ಅವ್ರು ಹೇಳ್ತಾರೆ, ಇವರನ್ನು ದೇವರು ಬಹಳ ಕಠಿಣವಾದ ದಂಡನೆಗೆ ಗುರಿ ಮಾಡುವರು. ಆಮೇಲೆ ಯೇಸು ಸ್ವಾಮಿ ದೇವಾಲಯದಲ್ಲಿ ಕೂತ್ಕೊಂಡಾಗ ಕಾಣಿಕೆ ಪೆಟ್ಟಿಗೆಗಳಿಗೆ ಎದುರಾಗಿ ಕುಳಿತಿದ್ದರು. ಅಲ್ಲಿ ಕಾಣಿಕೆ ಹಾಕೋದು ತೋರಿಸಿ ಹಾಕುತ್ತಿದ್ರು. ಏನಾಗ್ತಾರೆ ಈ ತರ ನೋಡ್ಬೇಕಂತ ಕೆಲವರು ಹಾಕಿರ್ಬೋದು. ಆದ್ರೆ ಯೇಸು ಸ್ವಾಮಿ ತದೇಕ ಚಿತ್ತದಿಂದ ನೋಡ್ತಾ ಇರುವಾಗ ಅನೇಕರು ಕಾಣಿಕೆಗಳನ್ನು ಬಹಳವಾಗಿ ತಂದು ಹಾಕ್ತಿದ್ರು, ಧನವಂತರವರು. ಆದ್ರೆ ಬಡ ವಿಧವೆಯೊಬ್ಬಳು ಅಲ್ಲಿಗೆ ಬಂದಳು. ಇರ್ಬೋದು ಇವರು ಕೂಡ ಯಹೂದ್ಯ ಬಡ ವಿಧವೆ, ಯಾಕಂದ್ರೆ ದೇವಾಲಯಕ್ಕೆ ಪ್ರವೇಶ ಅವರಿಗೆ ಮಾತ್ರ. ಅಲ್ಲಿಗೆ ಬಂದಳು, ತಾಮ್ರದ ಚಿಕ್ಕ ನಾಣ್ಯಗಳೆರಡನ್ನು ಕಾಣಿಕೆಯಾಗಿ ಹಾಕಿದಳು. 2 ನಾಣ್ಯಗಳನ್ನು ತಾಮ್ರದ ಅಂದ್ರೆ ಆ ಕಾಲದಲ್ಲಿ ಒಂದು ಪೆನ್ನಿ, ಅವರ ಜೀವನಾಂಶ. ಆಗ ಯೇಸು ತಮ್ಮ ಶಿಷ್ಯರನ್ನು ಕರೆದು, ಕಾಣಿಕೆ ಪೆಟ್ಟಿಗೆಯಲ್ಲಿ ಹಣ ಹಾಕಿದ ಎಲ್ಲರಿಗಿಂತಲೂ ಈ ವಿಧವೆ ಹೆಚ್ಚಾಗಿ ಅರ್ಪಿಸಿದಳು ಎಂದು ನಿಮಗೆ ನಿಶ್ಚಯವಾಗಿ ಹೇಳ್ತೀನಿ. ನೋಡಿ, ಎಷ್ಟು ಕೊಡುತ್ತೇವೆ ಅಲ್ಲ, ಹೇಗೆ ಕೊಡುತ್ತೇವೆ. ತ್ಯಾಗದ ಮೂಲಕ, ಪ್ರೀತಿಯಿಂದ ನಾವು ಕೊಡ್ತೀವಿ, ದೇವರು ಆಶೀರ್ವದಿಸ್ತಾರೆ. ಕಾಣಿಕೆಯಲ್ಲಿ ಹಣ ಹಾಕಿದ ಎಲ್ಲರಿಗಿಂತಲೂ ಈ ವಿಧವೆ ಹೆಚ್ಚಾಗಿ ಅರ್ಪಿಸಿದ್ದು. ಅವಳು ಕೊಟ್ಟಿದ್ದು 2 ತಾಮ್ರ ನಾಣ್ಯ, ಆದರೆ ಹೆಚ್ಚಾಗಿ ಹೇಗೆ ಹೆಚ್ಚಾಗುತ್ತೆ? ಕೊಡುವ ವ್ಯಕ್ತಿಯ ಹೃದಯ, ಆ ಹೃದಯದ ಮೂಲಕ, ಒಳ್ಳೆತನದ ಮೂಲಕ, ಗುಡ್ನೆಸ್ ಅಂಡ್ ಜನರ ಉದಾರತನದ ಮೂಲಕ. ಆಗ ಯೇಸು ತಮ್ಮ ಶಿಷ್ಯರನ್ನು ಕರೆದು, ಕಾಣಿಕೆ ಪೆಟ್ಟಿಗೆಯಲ್ಲಿ ಹಣ ಹಾಕಿದ ಎಲ್ಲರಿಗಿಂತಲೂ ಈ ವಿಧವೆ ಹೆಚ್ಚಾಗಿ ಅರ್ಪಿಸಿದಳು ಎಂದು ನಿಮಗೆ ನಿಶ್ಚಯವಾಗಿ ಹೇಳ್ತೀನಿ. ಇವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಸುಲಭ, ರಾಶಿಯಿಂದ ಕೊಡುವುದು ಸುಲಭ. ಕಾಣಿಕೆ ಬಡಬಗ್ಗರಿಗೆ ಕೊಡುವುದು ಸ್ವಲ್ಪ ಕಷ್ಟ. ಇವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇಟ್ಟರು. ಈಕೆಯಾದರೂ ತನ್ನ ಕಡು ಬಡತನದಲ್ಲೂ ತನ್ನಲ್ಲಿ ಇದ್ದುದೆಲ್ಲವನ್ನು ಅರ್ಪಿಸಿದಳು. ತನ್ನ ಜೀವನದ ಜೀವನಾಧಾರವನ್ನೇ ಕೊಟ್ಟು ಬಿಟ್ಟಳು. ಹೌದು ಆತ್ಮೀಯರೇ, ಕೆಲವು ಸರಿ ನಾವು ನೋಡ್ತೀವಿ, ಇಂಥ ಬಡ ವರ್ಗದವರು ಕೊಡುವ ಮನಸ್ಸು ಅವರಲ್ಲಿ ಬಹಳ ಇರುತ್ತೆ. ಅಸಾಧ್ಯವಾದರೂ ಕೂಡ ಸಾಧ್ಯವಾಗುವಂತೆ ಮಾಡ್ತಾರೆ, ಹಂಚಿಕೊಳ್ಳುವುದು. ಒಂದರ್ಥದಲ್ಲಿ ನಿಜವಾದ ಸ್ವರ್ಗ ಸಾಮ್ರಾಜ್ಯ ಇದು. ಒಳ್ಳೆಯತನ, ಉದಾರತೆ, ದೀನತೆ, ಸರಳತೆ, ಪ್ರಾಮಾಣಿಕತೆ, ಅದೇ ನಮ್ಮ ಆಧ್ಯಾತ್ಮಿಕತೆ ಆಗಿರಬೇಕು. ಈ ನಮ್ಮ ವಾಕ್ಯಗಳು ನಮಗೆ ಸ್ಪರ್ಶವನ್ನು ತರಲಿ, ನಮ್ಮನ್ನು ಪರಿವರ್ತಿಸಲಿ. ನಾವು ಕೂಡ ಕೊಡುವ ರೀತಿ ಬದಲಾಗಲಿ, ನೋಡುವ ರೀತಿ ಬದಲಾಗಲಿ, ಜೀವಿಸುವ ರೀತಿ ಬದಲಾಗಲಿ. ನಮ್ಮ ರೀತಿ ನೀತಿಗಳು ಪ್ರಭು ಯೇಸುವಿನ ವಾಕ್ಯಕ್ಕನುಗುಣವಾಗಿ, ಧರ್ಮಸಭೆಯ ನಿಯಮಕ್ಕನುಗುಣವಾಗಿ, ಆಜ್ಞೆಗಳಿಗೆ ಅನುಗುಣವಾಗಿ ಇರಲಿ. ಮತ್ತು ಕ್ರಿಸ್ತ ಯೇಸುವಿಗೆ ಸಾಕ್ಷಿಗಳಾಗಿ ಬಾಳುವ ವರವನ್ನು ಪ್ರಭು ಇಂದಿನ ಸುವಾರ್ತೆಯ ಮೂಲಕ ನನಗೂ ನಿಮಗೂ ಕರುಣಿಸಲಿ. ಆ ಬಡ ವಿಧವೆಯಂತೆಯೂ ನಾವು ಕೂಡ ದೇವರಿಗೆ ಮೆಚ್ಚುಗೆಯಾಗುವ ಜೀವನವನ್ನು ಜೀವಿಸುವಂತಹ ವರವನ್ನು ನಮಗೆ ನೀಡಲೆಂದು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭು, ಈ ದಿನ ನಾನು ಸಾರಿದ ಸುವಾರ್ತೆ ಆಶೀರ್ವಾದವನ್ನು ತರಲಿ, ಬಿಡುಗಡೆಯನ್ನು ತರಲಿ, ಎಲ್ಲ ಕೇಡುಗಳಿಂದ ರಕ್ಷಿಸಲಿ. ಕೊಡುವ ಮನಸ್ಸನ್ನು ಪ್ರತಿಯೊಬ್ಬರಿಗೂ, ಕುಟುಂಬದಲ್ಲಿ, ನೆರೆಹೊರೆಯವರಲ್ಲಿ ಮತ್ತು ಸಮಾಜದಲ್ಲಿ, ಅದರಲ್ಲೂ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವ ಮನಸ್ಸನ್ನು ಕರುಣಿಸು ಪ್ರಭುವೆ. ಎಲ್ಲ ಕೇಡುಗಳಿಂದ, ಅಂಧಕಾರ ಶಕ್ತಿಗಳಿಂದ, ರೋಗ ರುಜಿನಗಳಿಂದ ನಿನ್ನ ಜನರನ್ನು ಕಾಪಾಡು ಪ್ರಭುವೆ. ಗುರುವಾಗಿ ನಿನ್ನ ನಾಮದಲ್ಲಿ ಪ್ರಾರ್ಥಿಸುವಾಗ ಅಂಧಕಾರ ಶಕ್ತಿಗಳು, ರೋಗ ರುಜಿನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ, ಕೃಪೆ, ದಯೆ ಇವರೆಲ್ಲರ ಮೇಲೆ ಹರಿಯಲಿ. ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತಾ ಜೀವಿಸುವಂತಾಗಲಿ.
ನಮ್ಮ ಒಳಗಡಿರುವ ಕಪಟತನ ಕಲ್ಮಶವನ್ನು ತೊಡೆದು ಹಾಕು, ಪರಿಶುದ್ಧತೆಯಿಂದ ನಮ್ಮನ್ನು ತುಂಬಿಸು ಕರ್ತನೆ. ಪ್ರಭು ಯೇಸು ಕ್ರಿಸ್ತರ ಸರ್ವಶಕ್ತ ನಾಮ ವಾಕ್ಯ ರಕ್ತ ಶಕ್ತಿಯಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಅಮೇನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್.